ನಮಸ್ಕಾರ ವೀಕ್ಷಕರೇ. ಉಡುಪಿಯ ಮಲ್ಪೆಯಲ್ಲಿ ದುರಂತ ಸಂಭವಿಸಿದೆ. ಹೊಟ್ಟೆಪಾಡಿಗಾಗಿ ಕೂಲಿ ಕೆಲಸ ಅರಸಿಕೊಂಡು ಬಂದಿದ್ದ 25 ವರ್ಷದ ಯುವಕನ ಮೇಲೆ ವಿಧಿ ಕಣ್ಣು ಬಿದ್ದಿದ್ದು, ಬಾವಿ ತೋಡ್ತಾ ಇರಬೇಕಾದ್ರೆ ಏಕಾಏಕಿ ಭಾರೀ ಪ್ರಮಾಣದ ಮಣ್ಣು ಕುಸಿದು ಬಿದ್ದಿದ್ದು, ಯುವ ಕಾರ್ಮಿಕ ಮಣ್ಣಿನಡಿ ಹೂತು ಹೋಗಿ ದಾರುಣವಾಗಿ ಪ್ರಾಣ ಕಳೆದುಕೊಂಡಿದ್ದಾನೆ. ಹೌದು ವೀಕ್ಷಕರೇ, ಈ ಆಘಾತಕಾರಿ ಘಟನೆ ನಡೆದಿರೋದು ಮಲ್ಪೆ ಕೊಡವೂರು ಸಮೀಪದ ಉದ್ದಿನಹಿತ್ಲು ಎಂಬಲ್ಲಿ. ಮಧ್ವನಗರದ ಚೇತನ್ ಎಂಬವರ ಜಾಗದಲ್ಲಿ ಹೊಸದಾಗಿ ಬಾವಿ ತೋಡೋ ಕೆಲಸ ನಡೀತಾ ಇತ್ತು. ಕಾಂಟ್ರಾಕ್ಟರ್ ಪ್ರಭಾತ್ ಶೆಟ್ಟಿ ಅನ್ನೋರು ಕೊಪ್ಪಳ ಜಿಲ್ಲೆಯಿಂದ 5 ಜನ ಕೂಲಿ ಕಾರ್ಮಿಕರನ್ನ ಈ ಕೆಲಸಕ್ಕಾಗಿ ಕರೆತಂದಿದ್ರು. ನಿನ್ನೆ ಶುಕ್ರವಾರ ಸಂಜೆ ಎಂದಿನಂತೆ ಕೆಲಸ ಮುಗಿಸಿ ಮನೆಗೆ ಹೊರಡೋ ಟೈಮ್ನಲ್ಲಿ ಈ ಭೀಕರ ಅವಘಡ ನಡೆದಿದೆ. ಸಂಜೆ ಸುಮಾರು 5 ಗಂಟೆಗೆ ಕೊಪ್ಪಳ ಮೂಲದ 25 ವರ್ಷದ ರಮೇಶ್ ಬಾವಿಯ ಒಳಗಡೆ ಇಳಿದು ಕೊನೆಯದಾಗಿ ಮಣ್ಣು ತೆಗೆಯುತ್ತಿದ್ರು. ದುರದೃಷ್ಟವಶಾತ್ ಅದೇ ಸಮಯದಲ್ಲಿ ಬಾವಿಯ ದಂಡೆಯ ಮಣ್ಣು ಕಂಪ್ಲೀಟಾಗಿ ಕುಸಿದು ರಮೇಶ್ ಅವರ ಮೇಲೆಯೇ ಬಿದ್ದಿದೆ. ಬಾವಿಯಲ್ಲಿದ್ದ ಇನ್ನೊಬ್ಬ ಲೇಬರ್ ತಕ್ಷಣವೇ ಮೇಲಕ್ಕೆ ಓಡಿಬಂದು ಕೂದಲೆಳೆ ಅಂತರದಲ್ಲಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಆದರೆ ರಮೇಶ್ ಮಾತ್ರ 5 ಅಡಿ ಆಳದ ಮಣ್ಣಿನ ಅಡಿಯಲ್ಲಿ ಕಂಪ್ಲೀಟಾಗಿ ಸಿಲುಕುಕೊಂಡಿದ್ರು. ವಿಷಯ ತಿಳಿಯುತ್ತಿದ್ದಂತೆ ಮಲ್ಪೆ ಪೊಲೀಸರು ಮತ್ತು ಫೈರ್ ಫೋರ್ಸ್ ಟೀಮ್ ಸ್ಥಳಕ್ಕೆ ಬಂದು ಭಾರೀ ರೆಸ್ಕ್ಯೂ ಆಪರೇಷನ್ ಸ್ಟಾರ್ಟ್ ಮಾಡಿದ್ರು. ಆದರೆ ಮಣ್ಣು ಲೂಸ್ ಆಗಿದ್ದರಿಂದ ಜೆಸಿಬಿ ಮೂಲಕ ಅಗೆದಷ್ಟು ಪದೇ ಪದೇ ಮಣ್ಣು ಕುಸಿದು ಕಾರ್ಯಾಚರಣೆಗೆ ಭಾರೀ ವಿಘ್ನ ಉಂಟುಮಾಡಿತು. ಕೊನೆಗೆ ಸತತ 7 ಗಂಟೆಗಳ ಕಾಲ ಹರಸಾಹಸ ಪಟ್ಟ ರಕ್ಷಣಾ ಸಿಬ್ಬಂದಿ ಮಧ್ಯರಾತ್ರಿ ವೇಳೆ ರಮೇಶ್ ಅವರ ಮೃತದೇಹವನ್ನ ಹೊರಗೆ ತೆಗೆದಿದ್ದಾರೆ. ಬಡತನದ ಬೇಗೆಯಿಂದಾಗಿ ಊರು ಬಿಟ್ಟು ಬಂದು ಹೀಗೆ ಮಣ್ಣಿನಡಿ ಜೀವ ಬಿಟ್ಟ ರಮೇಶ್ ಅವರ ಕುಟುಂಬದ ಆಕ್ರಂದನ ಅಲ್ಲಿ ನೆರೆದಿದ್ದವರ ಕಣ್ಣಲ್ಲಿ ನೀರು ತರಿಸುವಂತಿತ್ತು. ಬಾವಿ ಹಾಗೂ ಕಾಂಪೌಂಡ್ ಕೆಲಸ ಮಾಡುವಾಗ ಇಂತಹ ಮಣ್ಣು ಕುಸಿತದ ಬಗ್ಗೆ ತಕ್ಕ ಸುರಕ್ಷತಾ ಕ್ರಮಗಳನ್ನ ವಹಿಸದೇ ಇರುವುದೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗ್ತಿದೆ. ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಇಂತಹ ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.